ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರಾರ್ಥಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ. ಸಂತ ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 6 ವಾಕ್ಯ 19ರಿಂದ 21 ತನಕ. ಅಳಿಯದ ಆಸ್ತಿ. ಇಹಲೋಕದಲ್ಲಿ ಆಸ್ತಿ ಪಾಸ್ತಿಯನ್ನು ಶೇಖರಿಸಿಡಬೇಡಿ. ಇಲ್ಲಿ ತುಕ್ಕು ಹಿಡಿದೀತು, ನುಸಿ ಹೊಡೆದೀತು, ಕಳ್ಳರು ಕನ್ನ ಕೊರೆದು ಕದ್ದಾರು. ನಿಮ್ಮ ಆಸ್ತಿಯನ್ನು ಸ್ವರ್ಗದಲ್ಲಿ ಕೂಡಿಸಿಡಿ. ಅಲ್ಲಿ ತುಕ್ಕು ಹಿಡಿಯದು, ನುಸಿ ಹೊಡೆಯದು, ಕಳ್ಳರು ಕನ್ನ ಕೊರೆದು ಕದಿಯರು. ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರ ನಿಮಗೆ ಸ್ತುತಿಯಾಗಲಿ. ನಾವೊಂದು ಸಮಾಜದಲ್ಲಿ ಜೀವಿಸ್ತೇವೆ. ಸಮಾಜದಲ್ಲಿ ಜೀವಿಸ್ತಾ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲೂ ಇತರ ಜನರು ಇರ್ತಾರೆ. ನಮಗೆ ಇತರ ಜನರ ಹತ್ರ ಮಿತ್ರತ್ವ, ಗೆಳೆತನ ಇರ್ತಾರೆ. ನಮ್ಮ ಸುಖ ದುಃಖವನ್ನು ಅವರ ಹತ್ರ ಹಂಚಿಕೊಳ್ತೇವೆ. ಕೆಲವು ಬಾರಿ ಹೀಗೆ ಕೂಡ ಆಗುವುದುಂಟು. ಯಾರು ನಮ್ಮ ಮಿತ್ರರು ಆಗಿದ್ದರು ಅವರೀಗ ಶತ್ರುಗಳಾದದ್ದು ಕೂಡ ಉಂಟು. ಏನು ಕಾರಣ? ಬೇರೆ ಬೇರೆ ಕಾರಣ ಇರಬಹುದು. ಒಂದು ಕಾರಣ ಇದಾಗಿದೆ. ಏನಂತ ಹೇಳಿದರೆ, ನಾವು ಇನ್ನೊಬ್ಬರ ಹತ್ರ ಬೆರೆತು ಇರುವಾಗ ನಾವು ನೋಡ್ತೇವೆ ಅವರ ಹತ್ರ ಏನು ಉಂಟು, ಮತ್ತೆ ನಮ್ಮ ಮನೆಯಲ್ಲಿ ಏನಿಲ್ಲ. ಏನಾಗ್ತದೆ? ಈರ್ಷ್ಯೆ ಬರ್ತದೆ. ಅವರ ಹತ್ರ ಉಂಟು, ನಮ್ಮಲ್ಲಿ ಇಲ್ಲ. ಅಲ್ಲಿ ಪ್ರಾರಂಭ ಆಗ್ತದೆ ಈ ಒಂದು ಪೈಪೋಟಿ. ಹೊರಗಡೆ ಕಾಣದು, ಆದರೆ ನಮ್ಮ ಒಳಗೇನೆ ಅದು ಕುದಿಯುತ್ತೇ ಇರ್ತದೆ. ಏನಾಗ್ತದೆ ಅಂತ ಹೇಳಿದರೆ, ಅವರಲ್ಲಿ ಇದ್ದದ್ದು ನಮ್ಮ ಮನೆಯಲ್ಲಿ ಕೂಡ ಇರಬೇಕು, ಅವರಲ್ಲಿ ಇದ್ದದಕ್ಕಿಂತ ಚೆನ್ನಾಗಿ ಇರಬೇಕು ನಮ್ಮದು. ಆ ಒಂದು ಒಳಗಡೆ ಇರುವಂಥ, ಮನಸ್ಸಿನ ಒಳಗಡೆ ಇರುವಂತಹ ಈರ್ಷೆ ನಮ್ಮನ್ನು ಸಮಾಧಾನದಲ್ಲಿ ಇರಲಿಕ್ಕೆ ಬಿಡುವುದಿಲ್ಲ. ಯಾವಾಗ ತನಕ ಅವರಲ್ಲಿ ಏನುಂಟು ಅದು ನಮ್ಮಲ್ಲಿ ಬರುವ ತನಕ ನಾವು ಸುಮ್ಮನೆ ಇರುವುದಿಲ್ಲ, ಅಥವಾ ಅದು ನಮ್ಮನ್ನು ಸುಮ್ಮನೆ ಇರಲಿಕ್ಕೆ ಬಿಡುವುದಿಲ್ಲ. ಒಂದು ವಿಚಾರ ಅಂತ ಹೇಳಿದರೆ, ನನ್ನ ಸಂಗಾತಿ ಆತನಿಗೆ ಅಥವಾ ಆಕೆಗೆ ಇಷ್ಟು ಸಂಬಳವೋ, ನನಗೆ ಯಾಕೆ ಇಷ್ಟು ಕಡಿಮೆ? ಅದಕ್ಕಾಗಿ ಪ್ರಯತ್ನ. ಅವರಿಗಿಂತ ಜಾಸ್ತಿ ನನ್ನಲ್ಲಿ ಇರಬೇಕು. ಮತ್ತೆ ಮನೆಯಲ್ಲಿ ಕೂಡ ಅದೇ ಮಾತು. ಪಕ್ಕದ ಮನೆಯಲ್ಲಿ ಅದು ಉಂಟು, ಮತ್ತು ನಮ್ಮ ಮಿತ್ರರ ಮನೆಯಲ್ಲಿ ಇದು ಉಂಟು, ನಮ್ಮ ಸಂಬಂಧಿಕರ ಮನೆಯಲ್ಲಿ ಅದು ಉಂಟು, ನಮ್ಮ ಹತ್ರ ಕೂಡ ಬೇಕು. ಏನು ಮಾಡಲಿಕ್ಕೆ? ತೋರಿಸಲಿಕ್ಕೆ. ಅಗತ್ಯಕ್ಕಲ್ಲ ಅದು, ಖಂಡಿತವಾಗಿಯೂ. ಅಗತ್ಯಕ್ಕೆ ಏನು ಬೇಕಂತ ಹೇಳಿದರೆ, ನಮಗೆ ಹೊಟ್ಟೆ ತುಂಬ ಊಟ, ಮತ್ತು ಬಟ್ಟೆ ನಮಗೆ ಬೇಕಾದದ್ದು, ಇರಲಿಕ್ಕೆ ಒಂದು ಮನೆ, ಒಳ್ಳೆಯ ಆರೋಗ್ಯ, ಮಕ್ಕಳಿಗೆ ವಿದ್ಯಾಭ್ಯಾಸ, ಇಷ್ಟು ಇದ್ದರೆ ಸಾಕಾಗ್ತದೆ. ಮೂಲಭೂತ ಹಕ್ಕುಗಳು ಅಥವಾ ನಮಗೆ ಬೇಕಾದಂಥ ವಸ್ತುಗಳು. ಆದರೆ ಏನಾಗ್ತದೆ ಅಂತ ಹೇಳಿದರೆ, ನಾವು ಅದರಲ್ಲಿ ತೃಪ್ತಿ ಪಟ್ಟುಕೊಳ್ಳುವುದಿಲ್ಲ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಇನ್ನೂ ಕೂಡ ಬೇಕು. ಎಷ್ಟು ಬೇಕು? ಇನ್ನೂ ಎಷ್ಟು ಬೇಕಂತ ಹೇಳಲಿಕ್ಕಾಗಲ್ಲ. ಯಾಕಂತ ಹೇಳಿದರೆ, ಯಾರ ಮನಸ್ಸಿನಲ್ಲಿ
ಇನ್ನೂ ಕೂಡ ಬೇಕು, ಇದ್ದದರಲ್ಲಿ ತೃಪ್ತಿ ಇರುವುದಿಲ್ವೋ ಅಂಥವರಿಗೆ ಬೆಟ್ಟದಷ್ಟು ಸಂಪತ್ತು ಇದ್ದರೂ ಕೂಡ ಅವರಿಗೆ ಸಾಕಾಗದು. ಅವರಿಗೆ ಇನ್ನೂ ಕೂಡ ಬಯಕೆ, ಇನ್ನೂ ಕೂಡ ಆಸೆ, ನನ್ನಲ್ಲಿ ಇನ್ನೂ ಕೂಡ ಇರಬೇಕಂತ ಹೇಳಿಕೊಂಡು. ಯೇಸು ಸ್ವಾಮಿ ಇವತ್ತಿನ ದೇವರ ವಾಕ್ಯದಲ್ಲಿ ನಮಗೆ ಒಂದು ವಿಭಿನ್ನ ರೀತಿಯನ್ನು ತೋರಿಸಿಕೊಡ್ತಾರೆ. ಸಂಪತ್ತನ್ನು ಯಾವ ರೀತಿ ನಾವು ಗಳಿಸಬೇಕು, ಅಪಾರವಾಗಿ ಗಳಿಸಬೇಕು. ಆ ಸಂಪತ್ತು ಇಹಲೋಕದ ಸಂಪತ್ತಲ್ಲ ಪ್ರಿಯರೇ, ಅದು ಸ್ವರ್ಗಲೋಕದ ಸಂಪತ್ತು. ಏನಾಗ್ತದೆ, ನಾವು ಗಳಿಸ್ತೇವೆ, ನಮ್ಗೆ ಗೊತ್ತಿಲ್ಲ ನಮ್ಮ ಆಯುಷ್ಯ ಎಷ್ಟರ ತನಕ ಉಂಟಂತ ಹೇಳಿಕೊಂಡು ನಾವು ಯೋಚನೆ ಮಾಡಿದಂಥ ಸಮಯದಲ್ಲಿ ಈ ಭೂಲೋಕವನ್ನು ಬಿಟ್ಟು ತೆರಳಬೇಕಾಗ್ತದೆ. ನಾವು ಮುಂಚಿತವಾಗಿ ನಮಗೆ ತಿಳಿಯುವುದಿಲ್ಲ. ಆಗ ನಮ್ಮಲ್ಲಿದ್ದಂಥ ಆಸ್ತಿ ಪಾಸ್ತಿ ಅದು ನಾವು ಬಿಟ್ಟು ಹೋಗಬೇಕಾಗ್ತದೆ. ಆದ ಕಾರಣ ನಾವೇನು ಮಾಡಬೇಕಂತ ಹೇಳಿದ್ರೆ, ನಾವು ಬಿಟ್ಟು ಹೋಗುವಾಗ ಎಲ್ಲಿಗೆ ಹೋಗ್ತೇವೆ ಅಲ್ಲಿ ಇರಲಿಕ್ಕೆ ಬೇಕಾದಂಥ ಸಂಪತ್ತನ್ನು ಗಳಿಸಬೇಕು. ನಾನು ಇತ್ತೀಚೆಗೆ ಒಂದು ಘಟನೆಯನ್ನು ವಿಡಿಯೋ ಮೂಲಕ ವೀಕ್ಷಿಸಿದೆ. ಅಮೆರಿಕದಲ್ಲಿ ರಾಕ್ ಫೆಲ್ಲರ್ ಎನ್ನುವ ಒಬ್ಬ ವ್ಯಕ್ತಿ ಇದ್ದರು. ಅವರು ಸಾಧಾರಣ 32 ವರ್ಷಕ್ಕೆ ಅಪಾರ ಆಸ್ತಿಯನ್ನು ಹೊಂದಿದರು ತನ್ನ ತಾರುಣ್ಯದಲ್ಲಿ. ಇನ್ನು 10 ವರ್ಷಗಳಲ್ಲಿ ಅವರು ಏನು ಗಳಿಸಿದ್ದರೋ ಅದು ಎಷ್ಟೋ ಪಾಲು ಜಾಸ್ತಿ ಆಯಿತು. ಆದರೆ ಏನಾಯ್ತು ಅಂತ ಹೇಳಿದರೆ, ಆಸ್ತಿಯನ್ನು ಎಷ್ಟೋ ಉಂಟು ಅವರ ಹತ್ರ, ಅಗಾಧ. ಆದರೆ ಬೇಕಾದಂಥ ಊಟ ಆಹಾರವನ್ನು ತಿನ್ನಲಿಕ್ಕೆ ಆಗುವುದಿಲ್ಲ, ಕಾಯಿಲೆ. ಕೇವಲ ಪಾರೇಜ್ ಮತ್ತು ಹಾಲು ಇದನ್ನು ಮಾತ್ರ ಕುಡಿಬಹುದು, ತಿನ್ಬಹುದು, ಬಿಟ್ಟರೆ ಬೇರೆ ಏನು ಕೂಡ ತಿನ್ನಲಿಕ್ಕೆ ಆಗುವುದಿಲ್ಲ. ಬೇಕಾದಷ್ಟು ಅಂತ ಹೇಳಿದ್ರೆ ಬೇಕಾದಷ್ಟು ಉಂಟು. ಯಾವ ರೀತಿಯ ಮದ್ದು ಮಾಡಿದರೂ ಕೂಡ, ಚಿಕಿತ್ಸೆ ಮಾಡಿದರೂ ಕೂಡ ಕಾಯಿಲೆ ಹೋಗಲ್ಲ, ತಿನ್ನಲಿಕ್ಕೆ ಬೇಕಾದರೂ ಕೂಡ ಆಗಲ್ಲ. ಅಂಥ ಸಂದರ್ಭದಲ್ಲಿ ರಾಕ್ ಫೆಲ್ಲರ್ ಏನು ಮಾಡಿದಾರೆ ಅಂತ ಹೇಳಿದರೆ, ಇನ್ನೇನು ಮಾಡೋದು, ಇಷ್ಟು ಗಳಿಸಿದ್ದೇನೆ, ಇದನ್ನೇನು ಮಾಡೋದು ಅಂತ ಹೇಳಿಕೊಂಡು ಅವರು ಹಂಚಲಿಕ್ಕೆ ಆರಂಭ ಮಾಡಿದ್ರಂತೆ. ಬೇರೆ ಬೇರೆ ರೀತಿಯ ಕಷ್ಟಗಳಲ್ಲಿ ನರಳುತ್ತಿರುವಂಥ ಮನುಷ್ಯರಲ್ಲಿ ಅವರು ಹಂಚಲಿಕ್ಕೆ ಶುರು ಮಾಡಿದರು. ಹಂಚುತ್ತಾ ಹೋದರು. ಅವರು 40 ವರ್ಷ ದಾಟುವಾಗ ಈ ಕಾಯಿಲೆ ಬಂದು ಅಪಾರ ಆಸ್ತಿ ಹಂಚಲಿಕ್ಕೆ ಆರಂಭ ಮಾಡಿದರು. ಏನೊಂದು 50 ವರ್ಷದ ಪ್ರಾಯದ ಒಳಗೆ ಅವರು ತೀರಿ ಹೋಗಬೇಕಿತ್ತು. ಆದರೆ ಏನಾಯ್ತು ಅಂತ ಹೇಳಿದರೆ, ಅಂದಿನಿಂದ ಅವರು ಸಂತೋಷವಾಗಿ ನೆಮ್ಮದಿಯಿಂದ ಜೀವಿಸಲಿಕ್ಕೆ ಅವರಿಗೆ ಸಾಧ್ಯವಾಯಿತು. 90 ದಾಟಿದರು ಅವರು. 50 ಎಲ್ಲಿ 90 ಎಲ್ಲಿ, 50ರ ಒಳಗೆ ಅವರು ಸಾಯಬೇಕಿತ್ತು ಅವರ ಕಾಯಿಲೆಯಲ್ಲಿ. 90ಕ್ಕಿಂತ ಮಿಗಿಲಾಗಿ, ನನಗೆ ಸರಿಯಾಗಿ ನೆನಪು ಬರೋದಿಲ್ಲ, 97 ಅಥವಾ 90ಕ್ಕಿಂತ ಮೇಲೆ ಅವರು ಜೀವಿಸಿದರಂತೆ ರಾಕ್ ಫೆಲ್ಲರ್. ಯಾವಾಗ ಅವರು ಕೊಡಲಿಕ್ಕೆ ಶುರು ಮಾಡಿದರು, ದೇವರವರ ಆಯುಷ್ಯವನ್ನು ಕೂಡ ಹೆಚ್ಚು ಮಾಡಿದರು, ಜಾಸ್ತಿ ಮಾಡಿದರು. ಪ್ರಿಯರೇ, ಇದು ಆಸ್ತಿ ಗಳಿಸುವುದಂತ ಹೇಳಿದರೆ, ಈ ಪ್ರಪಂಚದ ಆಸ್ತಿ ಪಾಸ್ತಿಯನ್ನು ನಾವು ಗಳಿಸಬಹುದು, ಬೇರೆ ಬೇರೆ ದಾರಿಗಳಿವೆ. ಆದರೆ ನಾವು ಗಳಿಸಬೇಕಾದದ್ದು ನಿಜವಾದ ಆಸ್ತಿ ಅಂತ ಹೇಳಿದರೆ ಪುಣ್ಯ ಕಟ್ಟಿಕೊಳ್ಳುವಂಥದ್ದು. ನಾವು ನಮ್ಮ ಈ ಭೂಲೋಕವನ್ನು ಬಿಟ್ಟು ಹೋಗುವಾಗ ದೇವರ ಮುಂದೆ ನಿಂತಾಗ ಅವರು ಕೇಳುವುದಿಲ್ಲ, ನಿನ್ನ ಹತ್ರ ಎಷ್ಟು ಕಿಲೋ ಚಿನ್ನ ಇತ್ತು, ನಿನ್ನ ಹತ್ರ ಎಷ್ಟು ಡಿಗ್ರಿ ನೀನು ಓದಿದ್ಯಾ, ಎಷ್ಟು ಪದವಿಯನ್ನು ಪಡೆದಿದ್ಯಾ, ಏನನ್ನು ಕೇಳುವುದಿಲ್ಲ ಅವರು. ಅವರಿಗೆ ಬೇಡ ಇದೆಯಲ್ಲ. ದೇವರ ಮುಂದೆ ನಿಲ್ಲುವಾಗ ಅವರು ಕೇಳುವುದು ಇಷ್ಟೇ ಅಥವಾ ನೋಡುವುದು ಇಷ್ಟೇ, ಏನಂತ ಹೇಳಿದರೆ, ಪ್ರಪಂಚದಲ್ಲಿರುವಾಗ ನಿನಗೆ ಕೊಟ್ಟ ಆಯುಷ್ಯದಲ್ಲಿ ನೀನು ಏನು ಒಳಿತನ್ನು ಮಾಡಿದ್ದಿ, ನಿನ್ನಿಂದ ಎಷ್ಟು ಜನರಿಗೆ ಒಳಿತಾಗಿದೆ,
ಅದನ್ನು ಮಾತ್ರ ನೋಡ್ತಾರೆ ವಿನಃ ನಾವು ಎಷ್ಟನ್ನು ಗಳಿಸಿದ್ದೇವೆ, ಯಾವ ತಟ್ಟೆಯಲ್ಲಿ, ಚಿನ್ನದ ತಟ್ಟೆಯಲ್ಲಿಯೋ ಬೆಳ್ಳಿಯ ತಟ್ಟೆಯಲ್ಲಿಯೋ ಊಟವನ್ನು ಮಾಡಿದ್ದೇವೆ, ಅಥವಾ ಯಾವ ದೇಶದಿಂದ ಖರೀದಿ ಮಾಡಿದಂಥ ವಸ್ತುಗಳನ್ನು ಉಪಯೋಗ ಮಾಡಿದ್ದೇವೆ, ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ. ಲೆಕ್ಕಕ್ಕೆ ಬರುವಂಥದ್ದು ಒಂದೇ ಅಂತ ಹೇಳಿದರೆ, ನಾವು ಎಷ್ಟು ಮಂದಿಗೆ ನಾವು ಉಪಕಾರಕ್ಕೆ ಬಂದಿದ್ದೇವೆ, ನಮ್ಮಲ್ಲಿ ಇದ್ದಂಥದ್ದು ನಾವು ಎಷ್ಟು ಇತರರಿಗೆ ಹಂಚಿದ್ದೇವೆ, ಅದು ಮಾತ್ರ ಉಪಕಾರಕ್ಕೆ ಬರ್ತದೆ ವಿನಃ ಉಳಿದದ್ದು ಏನು ಕೂಡ ಬರಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ನಮಗೆ ಹೇಳ್ತಾರೆ, ಇಲ್ಲಿ ಇರುವಾಗ ನಮಗೆ ಚಿಂತೆ ಇದ್ದದ್ದು ಎಲ್ಲಿಯಾದರೂ ಈ ನುಸಿ ತಿಂದು ಹೋಗ್ತದೋ, ಅಥವಾ ಕಳ್ಳರು ಬರ್ತಾರೋ, ಕೆಲವರಿಗೆ ಭಯ ಉಂಟು, ಕಳ್ಳರು ಬಂದು ಏನಾದರೂ ದೋಚಿಕೊಂಡು ಹೋಗ್ತಾರೋ. ನಾವು ನೋಡ್ತೇವೆ ಪ್ರತಿನಿತ್ಯ, ಏನಂತ ಹೇಳಿದರೆ ಕಳ್ಳರು ದರೋಡೆ ಮಾಡಿದರು ಅಂತ ಹೇಳಿಕೊಂಡು, ಪಾಪ ಏನೋ ಶೇಖರಿಸಿಡ್ತಾರೆ ಬೇಕಂತ ಹೇಳಿಕೊಂಡು. ಆದರೆ ಕೊಂಡು ಹೋಗುವವರು ಮತ್ತು ಅನುಭವಿಸುವವರು ಬೇರೆಯೇ. ನಮ್ಮ ವ್ಯವಸ್ಥೆಯಾಗಿ ಹೇಗೆ ಉಂಟಂತ ಹೇಳಿದರೆ, ಈ ಕಳ್ಳರನ್ನು ಹಿಡಿತಿರುವಂಥದ್ದು ಯಾವಾಗ ಅಂತ ಹೇಳಿದರೆ, ಸಮಯ ಕಳೆದು ಹೋದ ಮೇಲೆ, ಯಾವಾಗ ನಮಗೆ ಅಗತ್ಯ ಇಲ್ಲವೋ ಆಗ ಕಳ್ಳರು ಸಿಗ್ತಾರೆ. ಆದರೆ ಕೊಂಡು ಹೋದದ್ದು ಮಾತ್ರ ಸಿಗುವುದಿಲ್ಲ ನಮಗೆ, ಅಷ್ಟೇ. ಅಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಜೀವಿಸ್ತೇವೆ. ಅದಕ್ಕಾಗಿ ದೇವರು ನಮಗೆ ಏನನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಆದಷ್ಟರ ಮಟ್ಟಿಗೆ ನಮಗೆ ಏನು ಬೇಕು ಅದನ್ನು ಖಂಡಿತವಾಗಿ ನಾವು ಇಡಬೇಕು. ಹೀಗಾಗಬಾರ್ದು. ಏನಂತ ಹೇಳಿದರೆ, ನನ್ನ ಹತ್ರ ಉಂಟು, ಅದಕ್ಕಾಗಿ ನಾನು ಈಗ ದಾನ ಮಾಡ್ತೇನೆ, ಮತ್ತೆ ನಾಳೆ ನಾಡಿದ್ದು ಏನು ಮಾಡೋದು, ನಾನು ಹೋಗಿ ಭಿಕ್ಷೆ ಬೇಡ್ತೇನೆ, ಅದು ಸರಿಯಾಗಿಲಿಕ್ಕಿಲ್ಲ. ನಮಗೆ ಏನು ಬೇಕು ಅದು ನಾವು ನೋಡಿಕೊಳ್ಬೇಕು. ಮತ್ತು ಅದಕ್ಕಿಂತ ಜಾಸ್ತಿ ಖಂಡಿತವಾಗಿಯೂ ನಮಗೆ ಅದು ಬೇಡ. ಅಂಥದ್ದನ್ನು ನಾನು ಇತರರ ಹತ್ರ ಹಂಚಿಕೊಳ್ಬೇಕು. ಇರ್ಬೋದು, ಯಾರಿಗೆ ಶಿಕ್ಷಣ ಪಡೆಯಲಿಕ್ಕೆ ಅನುಕೂಲ ಇಲ್ಲ, ಯಾರ ಹತ್ರ ಈ ಕಾಯಿಲೆಗೆ ಬೇಕಾದಂತಹ ಮದ್ದು ತರಲಿಕ್ಕೆ ಹಣ ಇಲ್ಲ, ಯಾರಿಗೆ ತಲೆ ಮೇಲೆ ಒಂದು ಸೂರಿಲ್ಲ, ಅಂಥವರ ಹತ್ರ ನಾವು ಏನು ಉಂಟು ಅದನ್ನು ಹಂಚಿಕೊಂಡ್ರೆ ನೋಡಿ, ಅವರಿಗೆ ಕೂಡ ಅಷ್ಟೊಂದು ಆನಂದ ಮತ್ತು ಸಂತೋಷ. ನಾವು ಇದನ್ನು ತಿಳ್ಕೊಳ್ಬಾರ್ದು. ಏನಂತ ಹೇಳಿದರೆ, ನಾವು ಕೊಟ್ಟಾಗ ಅವರಿಂದ ನಮಗೆ ಧನ್ಯವಾದ ಬರ್ತದೆ, ಅವರು ನಮಗೆ ಯಾವಾಗಲೂ ಕೂಡ ಕೈ ಮುಗಿದು ನಮ್ಮನ್ನು ಹರಸ್ತಾರೆ ಅಂತ ಒಂದು ಚಿಂತನೆಯನ್ನು ನಾವು ಇಡಬೇಕು. ಯಾಕಂತ ಹೇಳಿದರೆ, ಯಾವಾಗಲೂ ಕೂಡ ಪ್ರತಿ ಸಲ ನಾವು ಕೊಟ್ಟಾಗ ಎಲ್ಲರೂ ಕೂಡ ನಮ್ಮ ಹತ್ರ ಋಣಿ ಆಗ್ತಾರೆ ಅಂತ ಎಂಬ ಭಾವನೆ ನಾವು ಇಟ್ಟುಕೊಳ್ಬಾರ್ದು. ಅವರು ನಮಗೆ ಋಣಿ ಆಗಿರ್ತಾರೆ, ಅಥವಾ ಅವರು ನಮಗೆ ಏನು ಒಳಿತನ್ನು ಹೇಳ್ತಾರೆ ಎಂಬ ಭಾವನೆಯಿಂದ ಕೊಟ್ಟರೆ ಅದು ಒಳ್ಳೆಯದಲ್ಲ. ಯೇಸು ಸ್ವಾಮಿ ಕೂಡ ಗುಣಪಡಿಸಿದರು 10 ಮಂದಿಯನ್ನು. ಹಿಂದಕ್ಕೆ ಬಂದು ಧನ್ಯವಾದ ಹೇಳಿದವನು ಒಬ್ಬನೇ. ಅದೇ ಪ್ರಕಾರ ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಕೆಲಸ ಏನಂತ ಹೇಳಿದರೆ, ನಮ್ಮ ಕರ್ತವ್ಯ ಏನಂತ ಹೇಳಿದರೆ, ದೇವರು ನಮಗೆ ಕೊಟ್ಟಿದ್ದಾರೆ, ನನಗೆ ಇದೆಷ್ಟೆಲ್ಲ ಬೇಡ, ಆದ್ದರಿಂದ ನನಗೆ ಉಳಿದದ್ದು ಅದು ಇತರ ಹತ್ರ ಹಂಚಿಕೊಳ್ಳುತ್ತೇನೆ. ತುಂಬ ಮಂದಿ ಇದ್ದಾರೆ ಪ್ರಿಯರೇ, ತುಂಬ ಮಂದಿ ಇದ್ದಾರೆ. ನಮ್ಮ ಸುತ್ತಮುತ್ತ ನೋಡಲಿಕ್ಕೆ ಹೋದರೆ ಅನೇಕ ಮಂದಿ ಇದ್ದಾರೆ. ಏನು ಮಾಡುವವರು? ಬಂದು ಪಾಪದವರಿಗೆ ಅಥವಾ ಕಾಯಿಲೆಯಲ್ಲಿದ್ದವರಿಗೆ, ಅದು ಕೂಡ ಏನು ಕೂಡ ಪ್ರಚಾರ ಇಲ್ಲದೆ ಸಹಾಯ ಮಾಡುವಂಥವ್ರು, ಗುಟ್ಟಿನಲ್ಲಿ ಬಂದು ಮಾಡುವವರಿದ್ದಾರೆ. ಕೆಲವರು ಹೀಗೆ ಕೂಡ ಉಂಟು. ಏನಂಗ ಅಂತ ಹೇಳಿದರೆ, ಏನಾದರೂ ಕೊಡುವಾಗ ನನ್ನ ಹೆಸರು ಹೇಳಬೇಡಿ ಅಂತ ಹೇಳಿಕೊಂಡು ಗುಟ್ಟಿನಲ್ಲಿ. ಎಂಥ ಒಂದು ಉತ್ತಮ ವ್ಯಕ್ತಿತ್ವ ಅವರದು. ಕೊಡ್ತಾರೆ, ಆದರೆ ಹೇಳಬೇಡಿ ಅಂತ ಹೇಳ್ಕೊಂಡು ಅನೇಕ ಮಂದಿ ಇದ್ದಾರೆ. ಈ ಪ್ರಪಂಚದಲ್ಲಿ ಅನೇಕ ಮಂದಿಯ ಬಡತನ ದೂರ ಆಗಿದ್ದರೆ, ಅನೇಕ ಮಂದಿಯ ಹಸಿವು ದೂರ ಆಗಿದ್ದರೆ, ಅನೇಕ ಮಂದಿಗೆ ಇವತ್ತು ಉತ್ತಮ ಚಿಕಿತ್ಸೆ ಸಿಗ್ತಾ ಇದ್ದರೆ, ಇದಕ್ಕೆ ಒಂದು ಕಾರಣ ಏನಂತ ಹೇಳಿದರೆ, ಈ ಒಳ್ಳೆಯ ಮನಸ್ಸಿನ ಮನುಷ್ಯರು ನಮ್ಮ ಮಧ್ಯೆ ಇದ್ದಾರೆ. ಅದಕ್ಕಾಗಿ ಅಂಥವರಿಗೋಸ್ಕರ ನಾವು ದೇವರನ್ನು ಹರಸಬೇಕು. ಅವರನ್ನು ಕೂಡ ನಮ್ಮ ಸಮಾಜದಲ್ಲಿ ದೇವರು ತಂದಿದ್ದಾರೆ ಮತ್ತು ಇಟ್ಟಿದ್ದಾರೆ. ನಮ್ಮ ಸುತ್ತಮುತ್ತ ಎಲ್ಲರ ಪರಿಚಯ ನಮಗೆ ಇರಲಿಕ್ಕಿಲ್ಲ. ಕೆಲವು ಸಾರಿ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ತಿಳಿಯದಂತೆಯೇ ಯಾರೋ ಒಬ್ಬರು ನಮಗೆ ಕೊಡ್ತಾರೆ, ನಮಗೆ ತಿಳಿದೇ ಇರುವುದಿಲ್ಲ. ಅಂಥವರಿಗೋಸ್ಕರ ದೇವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಯಾಕಂತ ಹೇಳಿದರೆ, ಇಂಥ ಒಳ್ಳೆಯ ಉತ್ತಮ ಮನಸ್ಸಿನ, ಉದಾರ ಮನಸ್ಸಿನ ವ್ಯಕ್ತಿಗಳು ನಮ್ಮ ಮಧ್ಯೆ ಇದ್ದಾರೆ. ಪ್ರಚಾರವನ್ನು ಪಡೆಯದೆ ಗುಟ್ಟಿನಲ್ಲಿ ಸಹಾಯ ಮಾಡುವವರು ಅನೇಕ ಮಂದಿ ನಮ್ಮ ಮಧ್ಯೆ ಇದ್ದಾರೆ. ಸ್ವಾರ್ಥದಲ್ಲಿ, ಜಿಪುಣತೆಯಲ್ಲಿ ಜೀವಿಸುವವರು ಬೇಕಾದಷ್ಟು ಮಂದಿ ಇದ್ದಾರೆ.
ಇನ್ನೂ ಕೂಡ ಬೇಕು, ಇನ್ನೂ ಕೂಡ ಬೇಕು, ಮತ್ತೆ ಕೂಡ ಬೇಕು ಅನ್ನೋರು ಇದ್ದಾರೆ. ಅದರ ಜೊತೆಗೆ ಈ ರೀತಿಯಲ್ಲಿ ಏನು ಕೂಡ ಹೆಸರಿಗೆ ಅಲ್ಲದೆ ಸಹಾಯ ಮಾಡುವ ಉದ್ದೇಶದಿಂದ ಸಹಾಯ ಮಾಡುವಂಥವರು ಬೇಕಾದಷ್ಟು ಜನ ನಮ್ಮ ಮಧ್ಯೆ ಇರುವುದನ್ನು ನಾವು ಕಾಣುತ್ತೇವೆ. ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ. ಒಂದು ಸಲ ಸಂತ ಅಂತೋನಿಯವರು, ಪವಾಡ ಪುರುಷ ಸಂತ ಅಂತೋನಿ, ಅವರು ಜೀವಿಸಿದ್ದು ಮಾತ್ರ 36 ವರ್ಷ. ಆದರೆ 36 ವರ್ಷದಲ್ಲಿ ಅವರು ಪ್ರವಚನ ಮಾಡಿ ದೇವರ ವಾಕ್ಯವನ್ನು ಸಾರಿದ್ದು ಅಪಾರ. ಅದಕ್ಕಾಗಿ ಅವರು ನಿಧನರಾಗಿ ಸುಮಾರು 8 ಶತಮಾನಗಳು, 800 ವರ್ಷಗಳು ಕಳೆದರೂ ಕೂಡ ಇವತ್ತಿಗೂ ಕೂಡ ಅವರ ನಾಲಿಗೆ, ಸ್ವರಗಂಟಲು ಇನ್ನೂ ಕೂಡ ಜೀವಂತವಾಗಿ, ಅಂದರೆ ಹೇಗೆ ಇರ್ತದೆ ಹಾಗೇನೆ ಉಂಟು ಇನ್ನೂ ಕೂಡ. ಯಾಕಂತ ಹೇಳಿದರೆ ಅವರು ಮಾಡಿದಂಥ ಒಳ್ಳೆಯ ಕೆಲಸಕ್ಕಾಗಿ, ಅವರು ಮಾಡಿದಂಥ ಶುಭ ಕಾರ್ಯಕ್ಕಾಗಿ ದೇವರದನ್ನು ಹಾಗೇನೆ ಅದ್ಭುತ ರೂಪದಲ್ಲಿ ಇಟ್ಟಿದ್ದಾರೆ. ಜನರು ಅದನ್ನು ನೋಡಿ ಪ್ರೇರಣೆ ಪಡೆದು ಇತರರು ಕೂಡ ಹಾಗೆ ಮಾಡಬೇಕಂತ ಹೇಳಿಕೊಂಡು, ಒಂದು ಸಲ ಸಂತ ಅಂತೋನಿ ಅವರು ಪ್ರವಚನ ಮಾಡುವಾಗ ಅವರಿಗೆ ಒಂದು ಸುದ್ದಿ ಸಿಕ್ಕಿತು. ಏನಂತ ಹೇಳಿದರೆ, ಒಬ್ಬ ಮನುಷ್ಯನು ಸತ್ತಿದ್ದನು. ಆ ಮನೆಗೆ ಹೋದಾಗ ಎಲ್ಲರಿಗೆ ತಿಳಿದಿತ್ತು ಆ ಸತ್ತ ಮನುಷ್ಯ ತುಂಬ ಅಂತ ಹೇಳಿದರೆ ತುಂಬ ಶ್ರೀಮಂತ ಮನುಷ್ಯ. ಆದರೆ ಸತ್ತಾಗ ಅವರಿಗೆ ಒಂದು ವಿಚಾರ ತಿಳಿಯಿತು. ಏನಂತ ಹೇಳಿದರೆ, ಈ ಮನುಷ್ಯನಲ್ಲಿ ಹೃದಯ ಇಲ್ಲ ಅಂತ ಹೇಳಿಕೊಂಡು. ಸಂತ ಅಂತೋನಿ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಮನುಷ್ಯನ ಅಲ್ಮೇರ ಏನು ಉಂಟು, ಕಪಾಟು ಉಂಟು, ಅದನ್ನು ತೆರೀರಿ ಅಂತ ಹೇಳಿಕೊಂಡು ಅವರು ಅದನ್ನು ತೆರೆದರು. ಎಲ್ಲರಿಗೆ ಆಶ್ಚರ್ಯವಾಯಿತು. ಯಾಕೆಂತ ಹೇಳಿದರೆ ಆ ಮನುಷ್ಯನ ಹೃದಯ ಆ ಕಪಾಟಿನ ಒಳಗಿತ್ತು. ಯಾಕೆಂತ ಹೇಳಿದರೆ ಆ ಮನುಷ್ಯ ತುಂಬ ಶ್ರೀಮಂತ, ಆತನಲ್ಲಿ ಅಗಾಧ ಆಸ್ತಿ ಇತ್ತು, ಹಣ ಸಂಪತ್ತಿತ್ತು. ಅದಕ್ಕಾಗಿ ಆ ಮನುಷ್ಯನಿಗೆ ಅದನ್ನು ಬಿಟ್ಟು ಹೋಗಲಿಕ್ಕೆ ಆಗಲ್ಲ. ನೋಡಿ ಪ್ರಿಯರೇ, ಹೇಗೆ ಇದೊಂದು ಸಂತ ಅಂತೋನಿ ಅವರ ಜೀವನ ಚರಿತ್ರೆಯನ್ನು ಓದುವಾಗ ನಮಗೆ ಈ ಘಟನೆ ಅಲ್ಲಿ ನೋಡಲಿಕ್ಕೆ ಸಿಗ್ತದೆ. ಸಂತ ಅಂತೋನಿ ಅವರು ಪವಾಡಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಕೂಡ ಸಂತ ಅಂತೋನಿ ಅವರು ಅನೇಕ ಪವಾಡಗಳನ್ನು ಮಾಡ್ತಾರೆ. ಈ ಪುಣ್ಯ ಪುರುಷರಿಂದ ನಾವು ಏನನ್ನು ಕಲಿಬಹುದು ಅಂತ ಹೇಳಿದರೆ, ಅವರು 36 ವರ್ಷದ ವಯಸ್ಸು ನೋಡಿ, ದೀರ್ಘಕಾಲ ಅವರು ಜೀವಿಸಲಿಲ್ಲ. ಆದರೆ ಇವತ್ತಿಗೂ ಕೂಡ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರ ಆ ಒಂದು ನಾಲಿಗೆ, ಸ್ವರಗಂಟಲು 800 ವರ್ಷಗಳ ನಂತರ ಕೂಡ ನಮ್ಮ ಮಧ್ಯದಲ್ಲಿ ಉಂಟು ಅಂತ ಹೇಳಿದರೆ, ಅದು ಒಂದು ದೇವರು ನಮಗೆ ನೀಡುವಂತಹ ಒಂದು ಸೂಚನೆ. ಏನಂತ ಹೇಳಿದರೆ, ಸಂತ ಅಂತೋನಿ ಅವರು ಪುಣ್ಯ ಪುರುಷರು. ಅವರ ನಾಲಿಗೆ, ಸ್ವರಗಂಟಲು ಇದ್ದರೆ ಅವರ ಆತ್ಮ ದೇವರಲ್ಲಿ ಚಿರಕಾಲ ಜೀವಿಸ್ತಾ ಉಂಟು. ಅವರು ದೇವರಲ್ಲಿ ಜೀವಿಸ್ತಾ ಇದ್ದಾರೆ. ಅದಕ್ಕೆ ಆ ಕಾಲಕ್ಕೆ ಅಂತ್ಯ ಎಂಬುದಿಲ್ಲ, ಸ್ವರ್ಗಲೋಕದ ಜೀವನ. ಅದಕ್ಕಾಗಿ ನಾವು ಈ ಪ್ರಪಂಚದಲ್ಲಿ ಇರುವಾಗ ನಾವೇನು ಮಾಡಬೇಕಂತ ಹೇಳಿದರೆ, ನಮ್ಮಲ್ಲಿ ಏನು ಸಾಧ್ಯ ಆಗ್ತದೆ ಅಷ್ಟರ ಮಟ್ಟಿಗೆ ನಾವು ಇತರರಿಗೆ ಸಹಾಯ ಮಾಡ್ತಾ ಹೋದರೆ ನಾವು ಖಂಡಿತವಾಗಿ ಒಂದು ದಿವಸ ನಾವು ಕೂಡ ದೇವರ ಸನ್ನಿಧಿಯಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಉಂಟು. ಇದಕ್ಕೋಸ್ಕರ ನಾವು ಈ ಸಮಯದಲ್ಲಿ ಪ್ರಾರ್ಥಿಸುವ. ಕರ್ತರಾದ ದೇವರೇ, ಸ್ವಾಮಿ ಯೇಸು, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಮನುಷ್ಯರಾಗಿ ಬಂದಾಗ ನಮಗೆ ಜೀವಿತದ ದಾರಿಯನ್ನು ತೋರಿಸಿದ್ದಾರೆ. ಈ ಶುಭವಾರ್ತೆಯಲ್ಲಿ ನಮಗೆ ಅವರು ತೋರಿಸಿಕೊಟ್ಟಿದ್ದಾರೆ. ಈ ಪ್ರಪಂಚದಲ್ಲಿ ಇರುವಾಗ ನಾವು ನಮ್ಮಲ್ಲಿರುವಂತಹ ಆ ಹಣ ಇರಬಹುದು, ಪ್ರತಿಭೆಗಳು ಇರಬಹುದು, ಇದೆಲ್ಲವನ್ನು ನಾವು ಇತರರ ಅನುಕೂಲಕ್ಕಾಗಿ ಉಪಯೋಗಿಸಿದರೆ ನಾವು ಪುಣ್ಯ ಕಟ್ಟಿಕೊಳ್ಳುತ್ತೇವೆ. ಯಾವಾಗ ನಾವು ಈ ಭೂಲೋಕವನ್ನು ಬಿಟ್ಟು ನಿಮ್ಮ ಮುಂದೆ ಬಂದು ನಿಲ್ಲುತ್ತೇವೆ, ಆಗ ನಮಗೆ ನಿಮ್ಮಲ್ಲಿ ಯುಗ ಯುಗಾಂತರಕ್ಕೂ
ಅಂತ್ಯ ಇಲ್ಲದ ಜೀವಿತದಲ್ಲಿ ಸ್ವರ್ಗಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಆಗುತ್ತದೆ ಎಂಬುದನ್ನು ನಿಮ್ಮ ಪುತ್ರರು ನಮಗೆ ತೋರಿಸಿಕೊಟ್ಟಿದ್ದಾರೆ, ಕಲಿಸಿಕೊಟ್ಟಿದ್ದಾರೆ. ಇಂಥ ಒಂದು ಉದಾರವಾದ ಹೃದಯವನ್ನು ನಮಗೆ ದಯಪಾಲಿಸಿರಿ ತಂದೆ. ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ನಿಮ್ಮ ಅನಂತ ಆಶೀರ್ವಾದಗಳನ್ನು ಸುರಿಸಿರಿ. ಆರೋಗ್ಯದ ಭಾಗ್ಯವನ್ನು ಅವರಿಗೆ ನೀಡಿರಿ, ನೆಮ್ಮದಿಯನ್ನು ನೀಡಿರಿ. ಎಲ್ಲರ ಕುಟುಂಬದಲ್ಲಿರುವಂಥ ಮಕ್ಕಳು ಆರೋಗ್ಯವಂತರಾಗಿ ಬೆಳೆದು ಕಲಿಕೆಯಲ್ಲಿ ಅವರು ಬುದ್ಧಿವಂತರಾಗಿ ಬೆಳೆಯಲು, ಜಾಣರಾಗಲು ಬೇಕಾದಂಥ ನಿಮ್ಮ ಆಶೀರ್ವಾದಗಳು ನೀಡಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೇನ್.